बोलो भारत माता के प्रभु श्री रामचंद्र भगवान के जय श्री राम, जय श्री राम, जय श्री राम, जय श्री राम। सनातन हिंदू धर्म के, सनातन हिंदू धर्म के, बोलो भारत माता के ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಬಾಂಧವರನ್ನ ಅವ್ಯಾಹತವಾಗಿ ಅನಾಚಾರಗಳನ್ನು ಮಾಡುತ್ತಾ ಅವರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಇಡೀ ಪ್ರಪಂಚದಲ್ಲೇ ಇವತ್ತು ಅದಕ್ಕೋಸ್ಕರ ಬಾಂಗ್ಲಾದೇಶದ ಹಿಂದೂಗಳಿಗೋಸ್ಕರ ಎಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಿನಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಏನು ಅರಾಜಕತೆಯನ್ನು ಸೃಷ್ಟಿಸಿ ಅಲ್ಲಿ ಚುನಾಯಿತ ಸರ್ಕಾರವನ್ನು ಕೆಡವಿ ಮತಾಂಧ ಶಕ್ತಿಗಳು ಬಾಂಗ್ಲಾದೇಶದಲ್ಲಿ ವಿಜೃಂಭಿಸ್ತಾ ಇದ್ದಾವೆ. ಅಟ್ಟಹಾಸ ಮೆರೆಯುತ್ತಾ ಹಿಂದೂಗಳ ಮೇಲೆ ಇನ್ನಿಲ್ಲದಂಥ ಅತ್ಯಾಚಾರವನ್ನು ಮಾಡ್ತಾ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವಾಲಯಗಳನ್ನು ಧ್ವಂಸ ಮಾಡೋದು, ಹಿಂದೂ ಬಾಂಧವರ ಮೇಲೆ ಏನು ದಾಳಿ ಮಾಡೋದು, ಹೆಣ್ಣು ಮಕ್ಕಳನ್ನು ಅಪಹರಿಸೋದು, ಮಕ್ಕಳಿಗೆ ಹಿಂಸೆ ಕೊಡೋದು, ಇನ್ನಿತರ ಅತ್ಯಂತ ರಾಕ್ಷಸಿ ಕ್ರೂರ ಕೃತ್ಯಗಳನ್ನು ಬಾಂಗ್ಲಾದೇಶದಲ್ಲಿರುವ ಮತಾಂಧರು ಹಿಂದೂಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 8% ಇರತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ನಾವೆಲ್ಲ ಹಿಂದೂಗಳು ಪ್ರಪಂಚದಾದ್ಯಂತ ಖಂಡಿಸುವ ಅವಶ್ಯಕತೆ, ಅನಿವಾರ್ಯತೆ ಇವತ್ತಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಯಾವತ್ತೂ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇರುವಂತಹ ಸ್ವಗಲಾಡಿ ಸೆಕ್ಯುಲರ್ಗಳು ಇವತ್ತು ಮೌನ ವಹಿಸಿದ್ದಾರೆ. ಅವರು ಯಾರು ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಆಲ್ ಐಸ್ ಆನ್ ರಫಾ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಸಿನಿಮಾ ನಟರು ಮತ್ತಿತರ ಎಲ್ಲ ಬುದ್ಧಿಗೇಡಿ ಜೀವಿಗಳು ಎಲ್ಲರೂ ಕೂಡ ಹೇಳಿದರು. ಆದರೆ ಯಾರು ಕೂಡ ಆಲ್ ಐಸ್ ಆನ್ ಬಾಂಗ್ಲಾದೇಶಿ ಹಿಂದೂಸ್ ಅಂತ ಹೇಳ್ತಾ ಇಲ್ಲ. ಇದು ಅವರ ಹಿಪೋಕ್ರೆಸಿ, ಅವರ ಏನು ಇಬ್ಬಗೆ ನೀತಿಯನ್ನ ತೋರಿಸ್ತಾ ಇದೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಏಕಮತದಿಂದ ಹಿಂದೂಗಳ, ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಿಲ್ಲುವತಕ್ಕಂಥ ಅನಿವಾರ್ಯತೆ ನಮಗಿದೆ. ಏನಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಅವರೇನು ಅಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸ್ವ ಇಚ್ಛೆಯಿಂದ ನಮ್ಮ ದೇಶಕ್ಕೆ ಬಂದರೂ ಕೂಡ ಕೇಂದ್ರ ಸರ್ಕಾರ CAA ಮುಖಾಂತರ ಅವರಿಗೆ ನೆಲೆಯನ್ನು ಕಲ್ಪಿಸಬೇಕು ಅಂತ ಕೂಡ ನಾವು ಆಗ್ರಹಪಡಿಸ್ತೀವಿ. ಯಾಕಂದರೆ ಈ ಪ್ರಪಂಚದಲ್ಲಿ ಒಂದು ಹಿಂದೂಗಳಿಗೋಸ್ಕರ ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥ ರಾಷ್ಟ್ರ ಅಂದರೆ ನಮ್ಮ ಭಾರತ ಮಾತ್ರ. ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ನರಮೇಧ ಮತ್ತು ಹಿಂಸಾಚಾರವನ್ನು ಒಕ್ಕರಲಿಂದ ಖಂಡಿಸ್ತಾ ಇವತ್ತಿನ ಈ ಮಾನವ ಸರಪಳಿಯನ್ನು ನಿರ್ಮಿಸ್ತಾ ಇದ್ದೀವಿ. ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈ ಮಾನವ ಸರಪಳಿ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳು, ಸಂಘ ಪರಿವಾರದ, ಭಾರತೀಯ ಜನತಾ ಪಕ್ಷ, ನಮ್ಮ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಆಮೇಲೆ ABVP, BMS ಮತ್ತಿತರ ಎಲ್ಲ ಸಂಘಟನೆಗಳು ಸೇರಿಕೊಂಡು ಈ ಮಾನವ ಸರಪಳಿಯನ್ನು ನಿರ್ಮಿಸಿ ಈ ಹಿಂಸಾಚಾರವನ್ನು, ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರವನ್ನು ಖಂಡಿಸ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ದೇಶದಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ, ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರ. ನಾವು ಇವತ್ತು ಎಚ್ಚರಗೊಳ್ಳಿಲ್ಲ ಅಂದರೆ, ಹಿಂದೂಗಳು ಭಾರತದಲ್ಲಿ ಇವತ್ತು ಎಚ್ಚರಗೊಳ್ಳಿಲ್ಲ ಅಂದರೆ ಮುಂದೆ ಅಂಥ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಬರುವಂಥ ಸಂದರ್ಭ ಬರಬಹುದು. ಈಗಲೇ ನಾವೆಲ್ಲರೂ ಕೂಡ ಎಚ್ಚರಗೊಂಡು ಇದಕ್ಕೆ ಕಡಿವಾಣ ಹಾಕಬೇಕು, ಹಾಗೂ ಈ ಏನು ಮತಾಂತರ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಬಂಧುಗಳೇ, बोलो भारत माता के प्रभु श्री रामचंद्र भगवान के बोलो भारत माता के जय श्री राम, जय श्री राम, जय श्री राम, जय श्री राम। सनातन हिंदू धर्म के सनातन हिंदू धर्म के, सनातन हिंदू धर्म के, बोलो भारत माता के, बोलो भारत
ಕಳೆದ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ವಿಭಜನೆಯಾದ ನಂತರ ಬಾಂಗ್ಲಾದೇಶದಲ್ಲಿದ್ದಂಥ 28% ಹಿಂದೂಗಳ ಸಂಖ್ಯೆ ಕ್ಷೀಣಿಸುತ್ತಾ ಹೋಗಿ ಇವತ್ತು 5% ತನಕ ಮುಟ್ಟಿದೆ. ಈ 5% ಹಿಂದೂಗಳಿಗೆ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ನಿರ್ಮಾಣ ಆಗಿಬಿಟ್ಟಿದೆ. ರಾಜಕೀಯ ಅರಾಜಕತೆಯಿಂದಾಗಿ ನಿರ್ಮಾಣವಾಗಿರುವ ಆ ಪರಿಸ್ಥಿತಿಯಿಂದಾಗಿ ಇವತ್ತು ಅಲ್ಲಿ ಹಿಂದೂಗಳ ಮಾರಣ ಹೋಮ ನಿರ್ಮಾಣ ಆಗಿದೆ. ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಯಾವ ದೇಶ ವಿಭಜನೆಯ ದುರಂತ ಘಟನೆಗಳು ಏನು ನಡೆದಿತ್ತ ಅವತ್ತಿನ ಕಾಲಘಟ್ಟದಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ನಡೆದಿತ್ತು. ಅದಾದ ನಂತರ ದೊಡ್ಡ ಮಟ್ಟದ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಇವತ್ತಿನ ಈ ಬಾಂಗ್ಲಾದೇಶದ ರಾಜಕೀಯ ಅರಾಜಕತೆಯಿಂದ. ಯಾವ ದಿಕ್ಕಿಗೆ ರಾಜಕೀಯ ಉದ್ದೇಶವಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತೋ ಅದು ಮತ್ತೆ ತಿರುಗುತ್ತಾ ಹಿಂದೂಗಳ ಮೇಲೆ ಅತಿಕ್ರಮಣ ಮಾಡುವಂಥದ್ದು ಶುರುವಾಯಿತು. ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಅಲ್ಲಿರ್ತಕ್ಕಂಥ ಯಾವೊಬ್ಬ ಹಿಂದೂಗಳಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮಾನವ ಸರಪಣಿ ಮಾಡಿರ್ತಕ್ಕಂಥದ್ದು ಏನು ಕಾರಣ ಅಂತ ಹೇಳಿದ್ರೆ, ಇಡೀ ಜಗತ್ತಿನ 198 ದೇಶಗಳಲ್ಲಿ ಒಂದು ನಿರ್ಣಯಕ್ಕೆ ಬರಬೇಕು. ಈ 198 ದೇಶಗಳಿರ್ತಕ್ಕಂಥ ಹಿಂದೂಗಳಿಗೆ ಕೂಡ ಇವತ್ತು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಕೂಡ ಹಿಂದೂಗಳನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ನಿರ್ಣಯಕ್ಕೆ ಬರಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ಆಗ್ರಹಿಸುವ ದೃಷ್ಟಿಯಿಂದಾಗಿ ಇವತ್ತು ನಮ್ಮ ದೇಶದ ಎಲ್ಲ ಮೂಲೆಗಳಲ್ಲಿ ಸುಮಾರು ನಮ್ಮ ದೇಶದ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ ಇವತ್ತು ಏಕಕಾಲದಲ್ಲಿ ಈ ಮಾನವ ಸರಪಣಿ ಮಾಡುವುದರ ಮುಖಾಂತರ ಇಡೀ ಜಗತ್ತಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಮುಂದೊಂದು ದಿವಸ ಹಿಂದೂಗಳಿಗೆ ಯಾರು ಅಲ್ಪಸಂಖ್ಯಾತರು ಯಾವ ದೇಶದಲ್ಲಿ ನೆಲೆಸಿದಾರೋ ಅವರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಸಿಗಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಗಟ್ಟಿ ನಿಲ್ಲುವಂತ ಕೆಲಸವನ್ನು ನಮ್ಮ ಜಾಗತಿಕ ಮಟ್ಟದ ರಾಷ್ಟ್ರಗಳು ನಿಲ್ಲಬೇಕು ಎನ್ನುವ ಕಾರಣಕ್ಕೋಸ್ಕರ ಆಗ್ರಹಿಸುವುದಕ್ಕೋಸ್ಕರ ಈ ಮಾನವ ಸರಪಣಿ ಮಾಡಿರ್ತಕ್ಕದ್ದು. ಅದಕ್ಕೋಸ್ಕರ ಮುಂದೊಂದು ದಿವಸ ಹಿಂದೂಗಳ ಪೀಳಿಗೆ ನಶಿಸ್ತಾ ಹೋಗಬಾರ್ದು, ಅದಕ್ಕೆ ರಕ್ಷಣೆಯಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ನಮ್ಮ ದೇಶದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಒಂದಾಗಿ ನಿಲ್ಲಬೇಕು ಎನ್ನುವ ಕಾರಣಕ್ಕೋಸ್ಕರ ನಾವಿವತ್ತು ಸೇರಿರುವಂತದ್ದು. ಮುಂದೆಯೂ ಕೂಡ ಅನಿವಾರ್ಯ ಕಾರಣ ಆದರೆ ದೇಶದ ಜೊತೆಗೆ ಎಲ್ಲ ಹಿಂದೂಗಳು ಒಂದೇ ಮನಸ್ಸಿನಿಂದ ನಿಲ್ಲಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಾವೆಲ್ಲ ಅದಕ್ಕೆ ಕೈಗೂಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ನಾವಿವತ್ತು ಈ ಸರಪಣಿ ಜಗತ್ತಿನ ದೇಶದ ಎಲ್ಲ ಮೂಲೆಗಳಲ್ಲಿ ನಿಲ್ಲುವಂತ ಕೆಲಸ ಆಗಿದೆ. ಇದರ ಮುಖಾಂತರ ಇವತ್ತು ಬೆಳಿಗ್ಗೆ ಎಲ್ಲ ಪರಿವಾರ ಸಂಘಟನೆಗಳು ಡಿಸಿ ಅವರಿಗೆ ಮನವಿ ಮಾಡಿ ದೇಶದ ಎಲ್ಲ ಡಿಸಿ ಕಚೇರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸ ಕೂಡ ಆಗಿದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ದೇಶ ಒಂದು ಆಗ್ರಹಿಸುವ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರ ನಾವೆಲ್ಲ ಈ ಮಾನವ ಸರಪಣಿಯ ಮುಖಾಂತರ ಜಗತ್ತಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಮುಂದೆಯೂ ಕೂಡ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದೆ. ಶಾಂತಿ ಸಹಬಾಳ್ವೆಗೆ ಬಹುಶಃ ಜಗತ್ತಲ್ಲಿ ಒಂದು ಸಂದೇಶ ಕೊಟ್ಟಂತ ಒಂದು ಸಮಾಜ, ಆ ಹಿಂದೂ ಸಮಾಜವನ್ನು ಇವತ್ತು ನಿರ್ನಾಮ ಮಾಡುವಂತ ಕೆಲಸ ಬಾಂಗ್ಲಾದೇಶದಲ್ಲಿ ಮತಾಂಧ ಶಕ್ತಿಗಳು ಇವತ್ತು ಒಂದು ಸರ್ಕಾರವನ್ನು ಉರುಳಿಸಿ ಅಲ್ಲಿರುವಂತ ಅಲ್ಪಸಂಖ್ಯಾತರನ್ನು ನಿರ್ನಾಮ ಮಾಡುವಂತ ಕೆಲಸ ಬಾಂಗ್ಲಾದೇಶದ ಬಹುಸಂಖ್ಯಾತರು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ದೌರ್ಜನ್ಯವನ್ನು ಇವತ್ತು ಇಡೀ ಜಗತ್ತು ಖಂಡಿಸಬೇಕು. ಇವತ್ತು ಆ ಮಾನವನಿಗೆ ಏನು ಮೂಲಭೂತ ಹಕ್ಕಿದೆಯೋ ಬದುಕುವಂತ ಆ ಹಕ್ಕನ್ನು ಮತ್ತೊಮ್ಮೆ ದಯಪಾಲಿಸಬೇಕು ಅಂತೇಳಿ ಇವತ್ತು ಇಡೀ ಜಗತ್ತಿನ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ದೌರ್ಜನ್ಯ ಮಾಡುತ್ತಿರುವಂತಹ ಮತಾಂಧರ ಆ ಒಂದು ಅಟ್ಟಹಾಸವನ್ನು ಇವತ್ತು ಇಡೀ ಜಗತ್ತು ಮತ್ತೊಮ್ಮೆ ತಡೆ ಹಿಡಿಬೇಕು. ಇವತ್ತು ವಿಶೇಷವಾಗಿ ನಮ್ಮ ಹತ್ತಿರ ಇರುವಂತಹ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ದೇಶಕ್ಕೆ ಆಪತ್ತು ಬಂದಾಗ ಇವತ್ತು ಈ ದೇಶದ ಪ್ರಧಾನಿಯವರು ಬೇರೆ ಬೇರೆ ರೀತಿಯ ಸವಲತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಅಲ್ಲಿರುವಂತಹ ಹಿಂದೂಗಳ ರಕ್ಷಣೆಯನ್ನು ಕೂಡ ಇವತ್ತು ಭಾರತ ಸರ್ಕಾರ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಅಲ್ಲಿರುವಂತಹ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡಬೇಕಾಗಿದೆ. ಇವತ್ತು ಆ ಮತಾಂಧ ಶಕ್ತಿಗಳು ಇವತ್ತು ಹಿಂದೂಗಳನ್ನು ನಿರ್ನಾಮ ಮಾಡುವಂತ, ದಮನ ಮಾಡುವಂತ, ದೌರ್ಜನ್ಯ ಮಾಡುವಂತ ಈ ಶಕ್ತಿಗಳನ್ನು ಬಹುಶಃ ಇಡೀ ಜಗತ್ತು ಖಂಡಿಸುವಂತ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂತ, ಭಾರತದಲ್ಲಿರುವಂತ ಎಲ್ಲ ಹಿಂದೂಗಳು ಮತ್ತೊಮ್ಮೆ ಎದ್ದು ನಿಂತು ಮತ್ತೊಮ್ಮೆ ಜಗತ್ತಿಗೆ ಆ ದೌರ್ಜನ್ಯವನ್ನು ಖಂಡಿಸುವಂತ ಕೆಲಸ ಇವತ್ತು ನಮ್ಮ ಪುತ್ತೂರಿನಿಂದಲೂ ಮಾಡ್ತಾ ಇದ್ದೇವೆ. ಪುತ್ತೂರಿನಲ್ಲಿರುವಂತ ಎಲ್ಲ ಹಿಂದೂ ಬಾಂಧವರು ಮತ್ತೊಮ್ಮೆ ಇವತ್ತು ಆ ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳ ರಕ್ಷಣೆಗಾಗಿ ನಾವಿದ್ದೇವೆ ಎನ್ನುವಂತ ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ಈ ದೇಶದಲ್ಲಿರುವಂತ ಸೆಕ್ಯುಲರಿಸಂ ಎನ್ನುವಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಾಯಿ ಮುಚ್ಚಿ ಕೂತಿದೆ. ಕಾಂಗ್ರೆಸ್ಗೆ ಎಲ್ಲಿಯಾದರೂ ಸೆಕ್ಯುಲರಿಸಂ ಇದ್ರೆ ಇವತ್ತು ಅವರು
ಬಹುಶಃ ಹಿಂದೂಗಳ ಬಗ್ಗೆ ಇವತ್ತು ಮಾತಾಡಬೇಕಿತ್ತು. ಹಿಂದೂಗಳ ರಕ್ಷಣೆಗೆ ಅವರು ಮುಂದೆ ಹೋಗಬೇಕಿತ್ತು. ಇವತ್ತು ಯಾವುದೋ ರಾಜಕೀಯ ಉದ್ದೇಶದಿಂದ ಇವತ್ತು ರಾಜಕೀಯ ಬೇಳೆ ಬೇಯಿಸುವಂತ ಕೆಲಸವನ್ನು ಈ ದೇಶದಲ್ಲಿ ಇವತ್ತು ಸೆಕ್ಯುಲರಿಸಂ ಎನ್ನುವಂತ ಪಾರ್ಟಿಗಳು ಮಾಡ್ತಾ ಇವೆ. ಬಹುಶಃ ಇಡೀ ದೇಶ ಒಟ್ಟಾಗಿ ನಮ್ಮ ನೆರೆಯ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾವೆಲ್ಲರೂ ಎದ್ದು ನಿಂತು ಇವತ್ತು ಈ ಒಂದು ಸಾಂಕೇತಿಕವಾದಂತಹ ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೂ ಈ ಹಿಂದೂ ಸಮಾಜ ಬದ್ಧವಾಗಿದೆ ಅಂತೇಳಿ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ